ಜೂನ್ 25 ತಾರೀಖಿದ್ದು ಜುಲೈ 4 ತಾರೀಖು ಮುಟ್ಟ ಎಸ್ಎಸ್ಸಿ ಪರೀಕ್ಷೆలు ನಡಪೆರವುಂಡು. ಲಾಕ್ಡೌನ್ ಹಿಡಿದು ದುಂಬು ಪೋಯಿನ ಎಸ್ಎಸ್ಸಿ ಪರೀಕ್ಷೆ ಅಖೀರಿಗ್ಲ 25 ಬೊಕ್ಕ ನಡಪುಂಡು. ಶಿಕ್ಷಣ ಸಚಿವರ್ಲ ಈ ಬಗೆಟು ಮಾಹಿತಿ ಕೊಡ್ತಿರು. ಈ ಹಿನ್ನೆಲೆಡು ಕುಡ್ಲ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಡು ವಾರೀತಿ ತಯಾರಿಲು ಆತನ ಪನ್ಪಿನೆಕು ಉಳ್ಳಾಲ ಹೋಬಳಿ ಮಟ್ಟದ ತಯಾರಿ ಸಭೆನು ತೋಕೋಡು ಸಂತ ಸೆಬಸ್ಟಿಯನ್ ಶಾಲಾ ಸಭಾಂಗಣಡು ಶುಕ್ರವಾರ ನಡಪಾಯಿರು. ಕೇಳುವುದಿಲ್ಲ, ಮುಂದೆ ಬನ್ನಿ. ಭಾಷೆಗಳಿಗೆ ಕೆಲವು ಅನೇಕ ಶಾಲೆ ಸಮಸ್ಯೆ ತುಂಬ ಜನ ಶಾಲೆ ಟೀಚರ್ ಇಲ್ಲ ಅವ್ರಿಗೆ ಊಟಕ್ಕೂ ಗೊತ್ತಿಲ್ಲ. ಬಂದು ಏನು ಮಾಡೋದು ಇಲ್ಲ ಸಮಸ್ಯೆ ಬಂದು ಏನು ಮಾಡೋದು ಆಗುವ ಮೊದಲೇ ಕೆಲವು ಸಾಲಿಗಳು ಸಂಬಂಧಿಸಿಲ್ಲ, ಆದರೂ ಅವರು ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಅವರನ್ನು ಈಗ ಕೈ ಬಿಡುವುದು ಬೇಡ. ಈಗ ಸರಕಾರಿ ಅನುದಾನಿತ ಬೊಕ್ಕ ಖಾಸಗಿ ಶಾಲೆಲೆದ ಆಡಳಿತ ಸಮಿತಿ ಸಂಚಾಲಕಿಯರು ಬೊಕ್ಕ ಮುಖ್ಯೋಪಾಧ್ಯಾಯರನ್ನು ಒಟ್ಟಿಗೆ ಶಾಸಕರು ಶ್ರೀ ಯುಟಿ ಖಾದರ್ ಸಮಾಲೋಚನೆ ನಡೆಪಾಯಿರು. ಎತ್ತವರು ಕೂಡ ಟೆನ್ಷನ್, ಶಿಕ್ಷಕರು ಕೂಡ ಟೆನ್ಷನ್ ಮತ್ತು ನಮ್ಮ ಶಾಲಾ ಕೂಡ ಟೆನ್ಷನಲ್ಲಿ. ಇದೀಗ ಒಂದು ನಿರ್ದಿಷ್ಟ ಒಂದು ಇದಕ್ಕೆ ಬಂದಿದೆ. 18ರಿಂದ ಅದು ನಮ್ಮ 25ರಿಂದ 4 ತಾರೀಕು ತನಕ ಎಕ್ಸಾಮ್, 25 to 4 ತನಕ ಇವತ್ತು ಎಕ್ಸಾಮ್ ನಡೀತದೆ. ಅದು ಸ್ಪಷ್ಟವಾಗಿದೆ. ಈ ನಡೆಯುವಂಥ ಸಂದರ್ಭದಲ್ಲಿ ಇವತ್ತು ಈ ಒಂದು ಕೋವಿಡ್ಗೆ ಸಂಬಂಧಪಟ್ಟಾಗ ಭಾಳಷ್ಟು ಎತ್ತವರಿಗೆ ಕೂಡ ಹೆದರಿಕೆ ಇರ್ತದೆ, ಮಕ್ಕಳಿಗೆ ಕೂಡ ಇರ್ತದೆ, ಶಿಕ್ಷಕರಿಗೆ ಕೂಡ ಮತ್ತು ನಡೆಸುವವರಿಗೆ ಕೂಡ ಒಂದು ಚೆನ್ನಾಗಿ ಹೋಗಲಿ ಅಂತೇಳಿ ಒಂದು ದೊಡ್ಡೊಂದು ಆಶೆ ಇದೆ. ಈ ಸಂದರ್ಭದಲ್ಲಿ ನಾವು ಕಾರ್ಯಕ್ರಮ ಹಮ್ಮಿಕೊಳ್ತೇವೆ, ಅದರ ಬಗ್ಗೆ ಒಂದು ನಿರ್ದಿಷ್ಟವಾಗಿ ಒಂದು ಯಾಕೆ ಅವತ್ತು ಅಥವಾ ಒಂದು ದಿವಸ ಎರಡು ಮುಂಚೆ ನಮಗೆ ಯಾರಿಗೂ ಕೂಡ ಗಡಿಬಿಡಿ ಆಗಬಾರ್ದು. ನಾವೆಲ್ಲದಕ್ಕೂ ತಯಾರಾಗಿ ನಿಂತು ಸಮರ್ಪಕವಾಗಿ ಅಲ್ಲಿ ಎಕ್ಸಾಮನ್ನು ಒಂದು ಹೋಗುವಂಥ ವಿಚಾರ ಇವತ್ತು ಆಗಬೇಕಾಗ್ತದೆ. ಅದಕ್ಕಾಗಿ ನಾನು 2-3 ಪ್ರಶ್ನೆ. ಒಂದು, ನಮ್ಮ ಈ ಕ್ಷೇತ್ರ ವ್ಯಾಪ್ತಿಯಲ್ಲಿ ಎಷ್ಟು ಈಗ ನಮ್ಮ ಸೆಂಟರ್ಸ್ ಇದೆ? 4, ಆಮೇಲೆ ಉಳ್ಳಾಲ BM 5, ಅದ್ರತ್ 6, ಭಾರತ್ ಪ್ರೌಢಶಾಲೆ ಉಳ್ಳಾಲ, ಅಲ್ಲಿ ಹತ್ರ 7, ಆಮೇಲೆ ಸೆಬಸ್ಟಿಯನ್ 8, ಆನಂದ 9. ಈಗ ವಿಶ್ವಮೂಲ ಎಷ್ಟು ಮಕ್ಕಳಿದ್ದಾರೆ? 200 ಒಳಗಡೆ. ನಮಗೆ ಕೇರಳ ಭಾಗದ ಎಷ್ಟು ಬರುತ್ತಾರೆ? 3. ಯಾವ ಕಡೆಯಿಂದ ಅವರಿಗೆ? ಒಂದೇ ಎಂಟ್ರೆನ್ಸ್, ಕಲ್ಪನೆ ಒಂದೇ ಎಂಟ್ರೆನ್ಸ್. ಸೊ 150 ಜನ ಅಲ್ಲಿಗೆ ಬರ್ತಾರೆ, 120 ಜನ ಒಂದು ಜನ. ಅದರಲ್ಲಿ ಈ ಶಾಲೆಗೆ ಇದ್ದಾರೆ ಈ ವ್ಯಾಪ್ತಿಗೆ. ಈಗ ನಾನು ನೀವೊಂದು ಏನು ಲೆಕ್ಕ ಮಾಡಬೇಕು ಅಂತ, ಕೇರಳದಿಂದ ಬರುವಂಥ ವಿಶ್ವಮಂಗಲ ಶಾಲೆಗೆ ಎಷ್ಟು ಮಕ್ಕಳು, ಅಲ್ಲಿಗೆ ರೇಲಗಟ್ಟೆ ಶಾಲೆಗೆ ಎಷ್ಟು ಮಕ್ಕಳು, ಮತ್ತು ನಮ್ಮ ಒಂದೊಂದು ಶಾಲೆಗೆ ಎಷ್ಟು ಮಾಡ್ಬಾರ್ದು. ಮತ್ತೆ ನಮ್ಮ ಇಲ್ಲಿ ಆನಂದಾಶ್ರಮ 26 ಆನಂದ ಯಾವ್ದು ಭಗವತಿ ಅವರೆಲ್ಲ ಸೇರಿ ಭಗವತಿಯಲ್ಲಿ 10 ಮಕ್ಕಳು, ಭಗವತ್ ಸೆಂಟರ್ ಬೇರೆ ಅಲ್ಲಲ್ಲ ಭಗವತಿಯ ಮಕ್ಕಳು ಆನಂದಾಶ್ರಮಕ್ಕೆ ಹೋಗುದು. ಅದೇ ನಾನು ಕೇಳ್ತೀನಿ, ಇಂಡಿವಿಜುವಲ್ ಶಾಲೆ ಬಿಡಿ, ಒಂದು ಸೆಂಟರ್ಗೆ ಎಷ್ಟು ಜನ ಬರ್ತಾರೆ ಹೇಳಿ? ಎಲ್ಲಿಗೆ 36 ಇದೆ. ಅಲ್ಲಿಗೆ ಒಂದು ಬಸ್ ಬೇಕಲ್ಲ, ಯಾರು ಬಸ್ ಮಾಡಿದ್ದೀರಿ? ಅದೇ ಅದೊಂದು ಬರೆದಬೇಡಿ, ನೋಡಿ ಮಾಡಿ. ಯಾಕೆ ಜನ ಶಾಲೆಯಲ್ಲಿ ಕೂಡ ಗೊತ್ತಾಗಬೇಕು ಯಾರಿದ್ದಾರೆ ಆನಂದಾಶ್ರಮ ಶಾಲೆಯವರು ಬಂದಿದ್ರು. ಬಟ್ ನಿಮಗೆ ಫಲ ಶಾಲೆ ಬಿಟ್ಟಿದ್ದೀರಿ ಬಸ್ ಕೊಡಲಿಕ್ಕೆ ಅಲ್ಲ, ಅದೇ ನಾನು ಹೇಳಿದ್ದೆಲ್ಲ. ನೋಡಿ, ನಾವು ಏನು ಮಾಡ್ತೀವಿ ಅಂತ ಹೇಳಿದರೆ, ನಾವು ಮೇಲಿಂದೆಲ್ಲ ಮೀಟಿಂಗ್ ಆಗ್ತದೆ, ಸುತ್ತೋಲೆ ಬರ್ತದೆ. ಎಂಡ್ ಪಾಯಿಂಟಲ್ಲಿ ನಮ್ಮಲ್ಲಿ ಶಾರ್ಟ್ ಸರ್ಕ್ಯೂಟ್. ಯಾಕೆ ನಾವು ಕೆಲವು ಏನಾಗಿದೆ ಅವ್ರಿಗೆ ನಾವು ಕೇಳಿಲ್ಲ, ನೀವು ಕಣ್ಣು ಮತ್ತು ಫಲದ ಕೊಡ್ತಾ ಅಂತ ಹೇಳ್ತಾರೆ. ಅವ್ರದ್ದು ಕೇಳುವಾಗ ಗ್ಯಾರೇಜ್ಗೆ ಅದು ಗ್ಯಾರೇಜಿಗೆ ಹೋಗ್ತದೆ, ರಿಪೇರಿ ಹೋಗ್ತದೆ, ಅವರೇ ರಿಪೇರಿ. ಅದೇ ನಮಗೆ ಕ್ಲಾರಿಟಿ ಬೇಕು. ಅದೇ ನಾನು ಹೇಳಿದ್ದೆ. ಇದು ಕ್ವಾರಂಟೈನ್ ಒಂದು ರೂಮ್ ಕೇಳೋದೇ ಎಲ್ಲ DCMC ಬಂದು ನಾವು ಕೊಡ್ತೇವೆ ಜನ ಬಂದು ನಿಂತಾಗ ನಾವು ಬೈಂದ್ರೆಲ್ಲ ಕಾರ್ಪೆಂಡ್ರೆಲ್ಲ ಬೈಕ್ ಹೋಗಿದೆ ಅಂತೆ. ಆಗ ಅದಕ್ಕೆ ಒಂದು ಕ್ಲಾರಿಟಿ ಬಂದಿದೆ. ಒಂದು ಫಲಶಾಲೆ ಅಥವಾ
ನಿಮ್ಗೊಂದು ಸಿಂಪಲ್ ಕ್ವಶನ್. ಆನಂದ ಆಶ್ರಮಕ್ಕೆ ಒಂದು ಬಸ್ ನಾವು ಬೇಕು, ಬೆಳಿಗ್ಗೆ ಪಿಕಪ್ ಮಾಡಲಿಕ್ಕೆ, ಮಧ್ಯಾಹ್ನ ಡ್ರಾಪ್ ಮಾಡಲಿಕ್ಕೆ ಅಲ್ವಾ? ಒಂದು ಬಸ್ ತಲುಪಾಡಿಗೆ 36 ಬರೀ ಜನಸಂಖ್ಯೆ. ನೆಕ್ಸ್ಟ್ ಈಗ ಈ ಭಾರತ ಸ್ಕೂಲ್ಗೆ ಎಷ್ಟಿದೆ? ಇಲ್ಲ. ಅಜತ್ಗೆ ಎಷ್ಟಿದೆ? ಇಲ್ಲ. ಬಿ ಎಮ್ಗೆ ಇಲ್ಲಿಗೆ ಎಷ್ಟಿದೆ? 7 7 ಇಲ್ಲಲ್ಲ. ದೇರ್ಲಗಟ್ಟೆಗೆ ದೇರ್ಲಗಟ್ಟೆ ಸರ್ಕಾರಿ ಪ್ರೌಢಶಾಲೆಗೆ 2 ಮಕ್ಕಳು. ಗುರು. ನೆಕ್ಸ್ಟ್ ವಿದ್ಯಾರತ್ನಕ್ಕೆ ಎಷ್ಟು? 3 ಮಕ್ಕಳು. ಅರ್ಥ ಆಯ್ತು. ನೆಕ್ಸ್ಟ್ ವಿಶ್ವಮಂಗಲಕ್ಕೆ ವಿಶ್ವಮಂಗಳಕ್ಕೆ 2. ವಿಶ್ವಮಂಗಲ 2. ನಿತ್ಯದರಿಗೆ 4 ಮಕ್ಕಳು. 4. ಸೊ ಇವರಿಗೆಲ್ಲರಿಗೂ ಒಂದು ಮಿನಿ ಬಸ್ ಮಾಡಿ ಸಾಕಾಗ್ತದೆ ಹಾಕ್ಕೊಂಡಿದ್ದೇವೆ ಅಲ್ಲ. ನಮ್ಗೆ ಏನು ಮಾಡಿದ್ರೆ ಗೊತ್ತಿಲ್ಲ. ಇವರಿಗೆ ಒಂದೇ ಬಸ್ ಮಾಡಿಲ್ಲ, 2 ಮಕ್ಕಳಿಗೆ ಇಲ್ಲಿಗೆ ಅದು ಆಚೆ ಮಕ್ಕಳು ಮ್ಯಾಗ್ನೆಸ್ ಅಲ್ಲ. ಹಾಂ ಡ್ರಾಪ್ ಮಾಡಿ ಹೋಗ್ತಾರೆ. ಸರಿ ಸರಿ ಸರಿ. ಈಗ 6 ಬಸ್ ಯಾಕೆಲ್ಲ ಮಾಡಿ ಅದು ಮಾಡಲಿ. ಈಗ ಅದು ಟೆನ್ಷನ್ ಮಾಡಬೇಡಿ. ಅಲ್ಲಿಗೆ ನೀವು ಬೇರೆ ಬಸ್ ಮಾಡಿ. ನಮ್ದು ಇಲ್ಲಿ ಈ ಕಾನ್ಷಿಯಸ್ ಒಂದು ಕನ್ಫ್ಯೂಸ್ ಆಗೋದು ಬೇಡ. ಈ ಕಾನ್ಷಿಯಸ್ ಕನ್ಫ್ಯೂಸ್ ಆಗೋದು ಬೇಡ. ಈಗ ನಮಗೆ 2 ಜನ ಎಲ್ಲಿಗೆ ವಿಶ್ವಮಂಗಲ, ಆ ಕಡೆ 10, ಇಲ್ಲಿ 7, ಟೋಟಲ್ 15 ಜನ. ಸೊ ನಮ್ಗೆ 2 ಬಸ್ ಸಾಕು. ಅದು ಸ್ವಲ್ಪ ಫಾಸ್ಟ್ ಹೋಗ್ಬೇಕು, ಇಲ್ಲ ನಾವು ಅರ್ಧ ಗಂಟೆ ಆಗ್ತದೆ ನನಗೆ ಕೂತ್ಕೊಂಡು. ಯಾರಿಗೆ? ಒಂದು ಇಲ್ಲಿಯವರಿಗೆ ಮತ್ತು ಅಲ್ಲಿಯವರಿಗೆ. ನನ್ನ ಸಲಹೆ ಏನು ಗೊತ್ತುಂಟಾ? ಆನಂದ ಆಶ್ರಮದು 31 ಅಲ್ಲ, 36 ಮತ್ತು ಇದು ಒಟ್ಟಿಗೆ ಮಾಡಿ 2 ಬಸ್. ಜಾಸ್ತಿ ಮಕ್ಕಳು ಹಾಕ್ಲಿಕ್ಕೆ ಆಗೋದಿಲ್ಲ. 38 ಆಯ್ತಲ್ಲ. ಸೊ ಆನಂದ ಆಶ್ರಮ ಇಲ್ಲಿಗೆ ಹತ್ತಿರ ಆಗ್ತದೆ, ಇನ್ನೊಂದು ಅಲ್ಲಿಗೆ ಹತ್ತಿರ ಆಗ್ತದೆ. ಇಲ್ಲದೆ ನೀವು ಅವರನ್ನೇ ಇಲ್ಲಿಗೆ ಬರಬೇಕಾದ್ರೆ ಇವರು ವಿಶ್ವಮಂಗಲಿಗೆ ಹೋಗಿ ಬರುವ ಸ್ಟೂಡೆಂಟ್ 3/4 ಗಂಟೆ ಬಸ್ಸಲ್ಲಿ ಬಾಕಿ. ಸೊ ಹೇಗಾದರೂ ನಮಗೆ ಫುಲ್ ಬಸ್ ಆಗಲಿಕ್ಕೆ ಆಗೋದಿಲ್ಲ. ಸೊ 38 ಜನರಿಗೆ 2 ಬಸ್ ಬೇಕು. ಇದನ್ನು ಕ್ಲಿಯರ್ ಮಾಡಿ, ಯಾಕೆ ನಾಳೆ ಬಂದಲ್ಲಿ. ಸೊ ಇಲ್ಲಿ ಇದು ಪ್ರಾಬ್ಲಮ್ ಇಲ್ಲ ನಮ್ಮದು ದೊಡ್ಡದು ಕೂಡ. ಮತ್ತೆ ಯಾಕೆ ಯಾರು ನೋಡಿ, ಈ ಟಾಲಲ್ಲಿ ಮುಟ್ಟಿಸುವಂಥ ಜವಾಬ್ದಾರಿ ಅವ್ರ ಹೆತ್ತವರ ಜವಾಬ್ದಾರಿ. ನಾವು ಟೆನ್ಷನ್ ತಗೊಂಡಿರ್ಬೇಕು. ಯಾರು ಮಕ್ಕಳಿದ್ದಾರೆ ಅವರು ಆ ಕಡೆ ಅವರು ಅಲ್ಲ, ಅವ್ರ ಪೇರೆಂಟ್ಸ್ಗೆ ರೆಸ್ಪಾನ್ಸಿಬಿಲಿಟಿ ಇದೆ. ಅಲ್ಲೇ ರೆಸ್ಪಾನ್ಸಿಬಿಲಿಟಿ ಅವ್ರದ್ದು. ಆ ಟಾಲಿಂದ ನಾವು ಸ್ಕೂಲಿಗೆ ಬಂದು ಎಕ್ಸಾಮ್ ಮಾಡಿ ಮತ್ತೆ ಟಾಲ್ಗೆ ಬಿಡೋ ಜವಾಬ್ದಾರಿ ನಮ್ಮದು. ಅದು ಅವರೇ ಮಾಡಬೇಕಲ್ಲ. ಆ ಕಡೆದು ನಮ್ಮ ಟಾಲ್ ತನಕ ಏನು ಸಮಸ್ಯೆ ಈಗ ಅವರು ಮಾತಾಡ್ತಾರೆ, ಮಾತಾಡಿಕೊಂಡು ಬರ್ಬೋದು. ಅದೇನು ಪ್ರಾಬ್ಲಮ್ ಹೋಗ್ಲಿಕ್ಕಿಲ್ಲ. ಇದರ ಬರ್ತಾನೆ ಬೇರೆ ನೆಕ್ಸ್ಟ್ ಇದೆ. ಆಯ್ತು, ಇಲ್ಲಿ ಬಂದಾಗ ಏನಲ್ಲ ಸಿಸ್ಟಮ್ ಈಗ ಎಲ್ಲ ಸ್ಕೌಟ್ಸ್ ಎಲ್ಲ ಸೆಂಟರ್ಗಳಿಗೆ 4 ಸ್ಕೌಟ್ಸ್ ಅನ್ನ ಈಗಾಗಲೇ ಅದು ಸರಿ. ಅದು ಹೇಗೆ ಅಂತ ಹೇಗೆ ಮಾರ ಫಸ್ಟ್ ಎಂಟ್ರ ತಕ್ಷಣ ಸ್ಯಾನಿಟೈಸರ್. ಹಾಂ ಪ್ಲೇಸ್ ಕರೆಕ್ಟ್. ಅವರಿಗೆ ಬಾಕ್ಸ್ ಪ್ರಕಾರ ಮಾಡಿರ್ತಾರೆ. ಓಕೆ. ಇಲ್ಲ ಸ್ಕ್ರೀನಿಂಗ್ ಆಗಬೇಕು. ಸ್ಕ್ರೀನಿಂಗಲ್ಲಿ ಒಂದು ವೇಳೆ ಮಕ್ಕಳಿಗೆ 99 ಅಂತಿದ್ರೆ ಆ ಮಕ್ಕಳಿಗೆ ಹೇಳಿಬಿಟ್ಟು ಸಪ್ರೇಟ್ ಇಡುವಂತ. ಓಕೆ. ಮತ್ತೆ ಅದಾದ್ಮೇಲೆ ಸ್ಯಾನಿಟೈಸರ್ ಅಲ್ಲಲ್ಲ, ನಾರ್ಮಲ್ ಮಕ್ಕಳಿಗೆ ಬರ್ತಾರೆ, ಅವ್ರನ್ನ ಕಳಿಸೋದು ಸ್ಯಾನಿಟೈಸರ್ ಮಾಡಿ ಮತ್ತೆ ಅವರನ್ನು ಮಾಸ್ಕ್ ಕೊಟ್ಟು ಅವರನ್ನು ನೀರು ಕಳಿಸೋದು ಅಷ್ಟೇ. ಆಯಿತು. ಒಂದು ಫಾರ್ಮ್ಯಾಟ್. ಈಗ ಎಂಡ್ ಪಾಯಿಂಟಲ್ಲಿ ಶಾಲೆ ಸೆಂಟರಲ್ಲಿ ಈಗ ಇವರ ಸಲಹೆ ಸೂಚನೆ ಅಂತ ಹೇಳಿ. ಮತ್ತು ಏನಾದರೂ ಸ್ವಲ್ಪ ದಯವಿಟ್ಟು ನಿಮಗೆ ಒಬ್ಬೊಬ್ಬರಿಗೆ ಒಂದೊಂದು ಇದರ ಬಗ್ಗೆ ನಾಲೆಜ್ ಇರ್ಬೋದು, ಮಾಹಿತಿ ಇರ್ಬೋದು. ಏನೇ ಸಂಶಯ ಇದ್ರೂ ಕೂಡ ಮತ್ತು ಏನೇ ಸಲಹೆ ಸೂಚನೆ ಇದ್ರೂ ಕೂಡ ದಯವಿಟ್ಟು ಅದು ಕೊಡಿ. ಯಾಕೆ ನಿಮ್ಮ ಉತ್ತಮವಾದ ಸಲಹೆ ಅದು ನಾನೆಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ನಮ್ಮೆಲ್ಲರಿಗೂ ಅದು ಪ್ರಯೋಜನ ಆಗ್ತದೆ. ಸಣ್ಣ ವಿಚಾರ ಆದರೂ ಕೂಡ ಅದು ಉತ್ತಮವಾದ ನಮಗೊಂದು ಪ್ರಯೋಜನ ಆಗ್ತದೆ. ನಿಮ್ಮೆಲ್ಲ ಸಲಹೆ ಕೊಡ್ಬೋದು ಅಂತ ಹೇಳಿ. ನಮಗೆ ಪರೀಕ್ಷೆ ಸ್ಟಾರ್ಟ್ ಆಗೋ 3 ದಿವಸ ಮೊದಲು ಎಲ್ಲ ರೂಮ್ಗಳನ್ನು ಸ್ಯಾನಿಟೈಸರ್ ಮಾಡಬೇಕು. 2ನೇ ಅಂಶ, ಪರೀಕ್ಷೆ ಬರೆದಾದ ಕ್ಷಣ ಮಕ್ಕಳಲ್ಲಿಂದ ಹೋದ ಕ್ಷಣ ಸ್ಯಾನಿಟೈಸರ್ ಮಾಡಬೇಕು ಸರ್. ಇದಕ್ಕೆ ನಮಗೊಂದು ವ್ಯವಸ್ಥೆ ಮಾಡಿಕೊಡ್ಬೇಕು ಸರ್. ಇಲ್ಲದ್ರೆ ನಮಗೆ ಇದಕ್ಕೆ ವ್ಯವಸ್ಥೆ ಮಾಡಿ ಕಷ್ಟ. ಅದಕ್ಕೆ ನನಗೆ ಏನಂತ ಹೇಳಿದ್ರೆ ಅದು ಕರೆಕ್ಟ್. ನೋಡಿ, ಈ ಲೆಟರ್ ಮತ್ತು ಇಮೇಲ್ ಓದಿದ ತಕ್ಷಣ ಕೆಲಸ ಆಗ್ತದೆ ಅಂತ ಹೇಳಿದರೆ ನಮಗೆ ಟೆನ್ಷನ್ನೇ ಇರಲಿಲ್ಲ. ಈಗ ಇಲ್ಲಿ ಏನಾಗ್ತದೆ, ನಿಮ್ಮ ಸಮಸ್ಯೆ ಹೇಳಿದರೆ ಸ್ಯಾನಿಟೈಸೇಷನ್ ಮಾಡಬೇಕು. ಅದಕ್ಕೆ ಸಿಸ್ಟಮ್ ಆಗಿದೆ.
ಇದನ್ನು ನಾವು ಅವ್ರ ಹತ್ರ ಕೇಳಿದರೆ ಅವ್ರಿಗೆ ಬೇರೆ ಸ್ಟೋರಿ ಅಂತಾರೆ. ಸೊ ಏನಾಗಬೇಕಂತ ಹೇಳಿದರೆ ಎಷ್ಟು ಸೆಂಟ್ರಲ್ ಈ ಗ್ರಾಮ ಪಂಚಾಯತ್ ಬರ್ತದೆ ಅವರು ನಗರಸಭೆ ಅಧಿಕಾರಿಗಳನ್ನು ಹೆಲ್ತ್ ಡಿಪಾರ್ಟ್ಮೆಂಟು ನೀವು ಕೂತ್ಕೊಂಡು ಮೀಟಿಂಗ್ ಮಾಡಿ ಪಿ ಡಿ ಒ ಪಂಚಾಯತ್ ಪಿ ಡಿ ಒ ಅಧ್ಯಕ್ಷರು ತಾಲೂಕು ಪಂಚಾಯತ್ ಅಧ್ಯಕ್ಷರು ಸದಸ್ಯರಲ್ಲಿ ಅಲ್ಲ ಹಾಗೆಲ್ಲ ಸ್ಯಾನಿಟೈಸರ್ ಅದಲ್ಲ ಸ್ಯಾನಿಟೈಸರ್ ಗೊತ್ತಾಯ್ತು ನನಗೆ. ಇದು ಉಂಟಲ್ಲ ನೀವು ಹೆಲ್ತ್ ಪಿ ಎಚ್ ಇದೆ ಅಲ್ಲ ಹೆಲ್ತ್ ಡಿಪಾರ್ಟ್ಮೆಂಟ್ ಅವರನ್ನು ಕರೀರಿ ಏನೆಲ್ಲ ಬೇಕು ಸ್ಯಾನಿಟೈಸೇಷನ್ ಏನು ಸಿಸ್ಟಮ್ ಅಂತ ನಮಗೂ 100% ಗೊತ್ತಿಲ್ಲ. ನಾವು ಬರೀ ಸ್ಪ್ರೇ ಮಾತ್ರ ನೋಡ್ತೇವೆ. ಸ್ಪ್ರೇಗೆ ಏನಾಗ್ತದೆ ಯಾವುದಾಗ್ತದೆ ಕೂಡ ಗೊತ್ತಿಲ್ಲ. ಸೊ ಇದನ್ನು ಗ್ರಾಮ ಪಂಚಾಯತ್ ಅವ್ರು ಒಪ್ಪುದಿದ್ರೆ ಅವ್ರು ಮಾಡಬೇಕು ಅಥವಾ ಅದನ್ನು ಹೆಲ್ತ್ ಡಿಪಾರ್ಟ್ಮೆಂಟ್ಗೆ ಹಾಕಿಬಿಡಿ. ಮೀಟಿಂಗ್ ಕರೆದು ನೀವೇನು ಅಂತ ಹೇಳಿದರೆ ಅದು ಮಾಡಿಕೊಡೋ ಜವಾಬ್ದಾರಿ ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ ಜವಾಬ್ದಾರಿ. ನಾನು ಮಾತಾಡ್ತೇನೆ ಅದು ಎಜುಕೇಷನ್ ಡಿಪಾರ್ಟ್ಮೆಂಟ್ ಜವಾಬ್ದಾರಿ ಇಲ್ಲ. ನಿಮ್ಗೆ ಅದ್ರ ಬಗ್ಗೆ ನಾಲೆಜ್ ಇಲ್ಲ. ಅದರ ಜವಾಬ್ದಾರಿ ಏನು ಹೆಲ್ತ್ ಮಾಡೋದು ಯಾರಿಂದ ಮಾಡಿಸ್ತಾರೋ ಹೆಲ್ತ್ಗೆ ಬಿಟ್ಟದ್ದು. ಐದಕ್ಕೆ ನಿಮ್ಮ ಸಿ ಎಸ್ ಅವರು ಡಿ ಎಚ್ಗೆ ಲೆಕ್ಕ ಬರೀಬೇಕು. ನೀವು ಪಂಚಾಯತ್ಗೆ ಇರ್ತೀರಿ, ಪಂಚಾಯತ್ಗೆ ನಮಗೆ ನೀವೀಗ ನಮ್ಗೆ ಗೊತ್ತಿಲ್ಲ, ಇಲ್ಲಿ ಕೂತ್ಕೊಂಡವರಿಗೆ ಏನಂತ ನಮ್ಗೆ ಗೊತ್ತಿರೋದಿಲ್ಲ, ದೊಡ್ಡ ವಿಷಯ ಅಂತ. ಈ ಗ್ರಾಮ ಪಂಚಾಯತ್ನ ಅದರಿಗೆ ಅದ್ರ ಬಗ್ಗೆ ಏನು ನಾಲೆಜ್ ಇದೆ? ಗ್ರಾಮ ಪಂಚಾಯತ್ ಪಿ ಡಿ ಎ ಮಾತಾಡೋದು ಹೆಲ್ತ್ ನೋಡಲಿಕ್ಕೆ ಇರ್ತಾರ. ಇದಕ್ಕೆ ನೀವು ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಡಿ ಎಚ್ ಒ ಸಿ ಎಸ್ ಮತ್ತು ನಿಮ್ಮ ಮುಖ್ಯಸ್ಥರು ಮೀಟಿಂಗ್ ಮಾಡಿ ಡಿ ಎಚ್ ಅವರು ವಹಿಸ್ಕೊಳ್ಬೇಕು. ಮತ್ತು ಶಾಲೆಗೆ ಅವರು ಡಿ ಎಚ್ ಮುಖಾಂತರ ಟೀಮನ್ನು ಕಲಿಸಿ ಅವರು ಅದು ಗ್ರಾಮ ಪಂಚಾಯತ್ ಸಹಕಾರ ಪಡ್ಕೊಳ್ತಾರ, ಅದು ನಗರಸಭೆ ಸಹಕಾರ, ಅದು ಬೇರೆ ವಿಚಾರ. ಅದು ಹೆಲ್ತ್ ಡಿಪಾರ್ಟ್ಮೆಂಟ್ ಶುಡ್ ಟೇಕ್ ದಿ ರೆಸ್ಪಾನ್ಸಿಬಿಲಿಟಿ ಆಫ್ ದಿ ಸ್ಯಾನಿಟೈಸೇಷನ್ ಕಂಪ್ಲೀಟ್ಲಿ. ಡಿಸ್ಟ್ರಿಕ್ಟ್ ಲೆವೆಲ್ ಡಿ ಎಚ್ ಅಂತ ಕರೆದು ಜವಾಬ್ದಾರಿ ಬಿಟ್ಟು ನಮಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾವು ಎಕ್ಸಾಮ್ ಮಾಡಲಿಕ್ಕೆ ಮಾಡಿದ್ರೆ ಸಿಸ್ಟಮ್ ಮಾಡ್ತೇವೆ ಎಜುಕೇಷನ್ ಡಿಪಾರ್ಟ್ಮೆಂಟ್. ಸ್ಯಾನಿಟೈಸರ್ ನೀವು ಮಾಡಬೇಕು, ಹೆಲ್ತ್ ಡಿಪಾರ್ಟ್ಮೆಂಟ್ ಮಾಡಿ ಅದು ವಹಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಅಲ್ಲಿ ಮತ್ತೆ ಮಾತಾಡೋದು ನಾವು ಅದನ್ನು ಒಮ್ಮೆ ನೀವು ವಹಿಸ್ಕೊಂಡ್ರೆ ಮತ್ತೆ ನೀವು ಇಲ್ಲಿ ಪಾಠ ಮಾಡೋದ ಕ್ವಶನ್ ಪೇಪರ್ ಕೊಡೋದ ಇದು ಸ್ಯಾನಿಟೈಸೇಷನ್ ಹೋಗ್ಬೋದ ಆಗೋದಿಲ್ಲ. ಆಯ್ತಾಯ್ತು. ಸೊ ಇದೊಂದು ಒಳ್ಳೆ ಪ್ರಶ್ನೆ. ಬೇರೆ ಏನಿದೆ? ಹಾಲ್ ಟಿಕೆಟ್ ನಡೆಯುವಂಥ ಪ್ರಶ್ನೆ ಇಲ್ಲ, ಎಲ್ಲ ಕೊಡ್ತಾರೆ, ಯಾರು ಕೂಡ ನಿಲ್ಲಿಸಲಿಕ್ಕೆ ಹೋಗೋದಿಲ್ಲ. ಮತ್ತೆ ಬರೀ 10th ಸ್ಟ್ಯಾಂಡರ್ಡ್ನ ಒಂದೊಂದು ಶಾಲೆಯಲ್ಲಿ 8, 10, 20 ಜನ ಇರುವುದು. ಇಡೀ 95% ಏನಿಲ್ಲ, ಬರೀ 5%. ಓದ್ಯಾಗದಲ್ಲಿ 90% ಕಟ್ಟಿರ್ಬೋದು. 1-2 ಜನ ಕಷ್ಟ ಇದ್ದವರು ಬಾಕಿ ಆಗಿರ್ಬೋದು ಅಂತ ಸಮಯ ಇದೆ. ಸೊ ಹಾಲ್ ಟಿಕೆಟ್ ಆನ್ಲೈನ್ ಅಲ್ಲ, ಹಾಲ್ ಟಿಕೆಟ್ ಆನ್ಲೈನ್ ಅಲ್ಲಿ, ಹಾಲ್ ಟಿಕೆಟ್ ಬೇರೆ ಹೇಳ್ತಿದ್ರೆ ಹೇಳಿ. ಯಾಕಂದರೆ ಮಕ್ಕಳ ಒಳಗೆ ಬರಲೇಬಾರ್ದು ಅಂತ ಹೇಳಿದ್ದಾರೆ. ಮಕ್ಕಳ ಪೇರೆಂಟ್ಸ್ ಒಳಗೆ ಬರಲೇಬಾರ್ದು. ಇದು ನಾವು ಟೀಚರ್ಸ್ ಅಲ್ಲಿ ಮಾಡಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಅದರಿಂದ ಅಲ್ಲಿ 2 ಪೊಲೀಸ್ ವ್ಯವಸ್ಥೆ ಬೇಕಾಗ್ತದೆ. ಇಲ್ಲ, ಹಾಗೆ ನಾನೀಗ ಏನು ಮಾಡಿದೆ ಅಂತ ಹೇಳಿದರೆ, ನಾನು ಈಗ ಮಾತಾಡ್ತಿದ್ದೇನೆ ನಮ್ಮ ಕಮಿಷನರ್ ಮತ್ತು ಎಸ್ ಪಿಗೆ. 100 ಮೀಟರ್ಸಲ್ಲಿ ನಾವು ಎಕ್ಸಾಮ್ ದಿವಸ ಎಕ್ಸಾಮ್ ಟೈಮಿಂಗ್ ಬೆಳಿಗ್ಗೆಯಿಂದ ಮಧ್ಯಾಹ್ನ ತನಕ ಇದೆಯಲ್ಲ, ಕಂಪ್ಲೀಟ್ ಲಾಕ್ಡೌನ್, ಸೀಲ್ ಡೌನ್. ಆ ಒಂದು 100 ಮೀಟರ್ಸಲ್ಲಿ ಯಾವ ಮನೆಯವ್ರು ಬರಲಿಕ್ಕಿಲ್ಲ ಮತ್ತು ಯಾವ ಮನೆಯವರಲ್ಲಿ ಒಳಗೆ ಹೋಗ್ಲಿಕ್ಕಿಲ್ಲ. ಯಾಕಂತ ಹೇಳಿದರೆ ಇಲ್ಲಿ ಒಂದು ಸೆಂಟರ್ ಇದೆ. ಆ ಕಡೆಗೆ ಜನ ಎಲ್ಲಿ ಹೋಗ್ತಾರೆ, ಯಾರು ಹೋಗ್ತಾರೆ, ಇದ್ದವ್ರು ಹೋಗ್ತಾರೋ ಇಲ್ಲದವ್ರು ಹೋಗ್ತದೆ, ನಮ್ಗೆ ಏನಾದರೂ ಗೊತ್ತಾಗೋದಿಲ್ಲ. ಆ ಮನೆಗೆ ಸೊ ಅದು ಆ ಮೂಮೆಂಟೇ ಬೇಡ. ಆ ಒಂದು 100 ಮೀಟರ್ಸ್ ವ್ಯಾಪ್ತಿಯಲ್ಲಿ ನಾವು ಕಂಪ್ಲೀಟ್ ಒಂದು ಲಾಕ್ಡೌನ್ ಮಾಡಿಬಿಟ್ರೆ ಆ ಮನೆ ಹೊರಗೆ ಯಾರು ಹೋಗಬಾರ್ದು, ಪೊಲೀಸರು ಕೂಡ ಅವರನ್ನು ಮಾಡಿ ಮುಗಿಸುವ. ಆಗೇನಾಗ್ತದೆ, ಟ್ರಾಫಿಕ್ ಕಡಿಮೆ ಆಗ್ತದೆ. ಆ ಇದರಲ್ಲಿ ಬರೀ ಮಕ್ಕಳು ಬೇರೆ ಸಿ ವ್ಯಾಪ್ತಿಗೆ ಬರ್ತಾರೆ. ಅವ್ರು ಒಂದು ಸಿಸ್ಟಮ್ ಮಾಡಿಬಿಡೋದು. ಮತ್ತೆ ನಮಗೆ ಯಾವಾಗ ನಮಗೆ ಸೆಂಟರಿಂದ ಒಬ್ಬರು ಡಾಕ್ಟರ್ನ ಕಳಿಸ್ತಾರೆ. ಓಕೆ, ಈ ಸರಿ ನಾನು ಮುಗಿಸೋದು ಡಾಕ್ಟ್ರೇ ಯಾವಾಗ ಕಳಿಸ್ತಾರೆ? ಹೆಲ್ತ್ ಸೆಂಟರ್ ಅಲ್ಲಲ್ಲ, ಒಂದೊಂದು ಸೆಂಟರ್ಗೆ ಒಬ್ಬೊಬ್ಬರು ನಮಗೆ ಡಾಕ್ಟರ್ನೇ ಕಳಿಸ್ತಾರೆ. ಬಟ್ ಈಗ ನಿಮಗೆ ಏನು ಹೇಳಿದ್ದಾರೆ ಅದು ನೋಡಿ ಮಾಡಿ ಮಕ್ಕಳು ಅಂದರೆ ಈಗ ಜ್ವರ ಟೀಚರ್ಸ್ ಅವರಿಗೆ ಅವರ ಮೇಲೆ ಹೋಗ್ಲಿಕ್ಕೆ ಆಗೋದಿಲ್ಲ. ಅದನ್ನು ಅವರೇ ನೋಡಬೇಕಾಗುತ್ತೆ ಸರ್. ಇದನ್ನು ಕಷ್ಟ ಆಗಿದೆ. ಬಸ್ ಇರುತ್ತಲ್ಲ, ಬಸ್ಸಿಗೆ ಹೇಳೋದು ಒಂದು 2 ಬಸ್ ಕಳಿಸಿದ್ರೆ ಅಲ್ಲಿ ನಮ್ಮ ನ್ಯೂ ಕಲ್ಪು ಶಾಲೆಯವರು ಕನಚೂರಿಗೆ ಹೇಳಿದ್ರು ಒಳ್ಳೆಯದು ಸರ್. ಅರೆಕಳ ಮತ್ತು ಪಾವು ಈ 3 ಶಾಲೆಯ ಮಕ್ಕಳಿಗೆ ಸುಲಭ ಆಗಿದೆ. ಸುಮಾರು ಒಂದು 120 ಮಕ್ಕಳಿದ್ದಾರೆ. ನ್ಯೂ ಕಡುಪು, ನಮ್ಮದು ಪಾವು ಸೇರಿ
ಏನಿಲ್ಲ ಟೀಚರ್ಸ್ ಏನಿಲ್ಲ ನಿನ್ನೆ ಬೋರ್ಡ್ಸ್ ಅಲ್ಲಿ ಚಂದದಲ್ಲಿ ಮಾಹಿತಿ ಕೊಟ್ಟಿದ್ದಾರೆ. ಅಲ್ಲ ಈಗ ಎಕ್ಸಾಮಿಗೆ ಸಂಬಂಧಪಟ್ಟ ಇದು ನಾವು ಮಾತಾಡುವ ಈ ವಿಚಾರ ಹಾಂ ಅಲ್ಲ ಎಷ್ಟು ಇದಿದೆ ಈಗ ನೀವೇನು ಮಾಡಬೇಕಿತ್ತು ಅಂತ ನಮ್ಮದು ನಿಮ್ಮದು ಇರಬೇಕು ಮೋಸ್ಟ್ಲಿ. ನೀವು ನಡ್ಕೊಂಡು ಬರೋರು ಸೆಂಟ್ರಿಗೆ ಎಷ್ಟಿದ್ದಾರೆ ಅದೆಲ್ಲ ಇದೇ ಅಲ್ಲ ಸರಿ ಹತ್ತಿರದವರು ಉಂಟಲ್ಲ ಯಾಕಪ್ಪ ಜಾಸ್ತಿ ಮಕ್ಕಳು ಇರೋದಿಲ್ಲ ಒಂದೊಂದು ಸ್ಕೂಟ್ರ್ ಏನಾದರೂ ಪ್ರತಿಯೊಬ್ಬರ ಮನೆಯಲ್ಲಿ ಏನಾದ್ರು ಇರ್ತದೆ ಸ್ಕೂಲ್ ಕನಿಷ್ಠ ಸ್ಕೂಟ್ರ್ ಅದು ಇರ್ತದೆ ಒಂದೇ ಹತ್ರ ಸ್ಕೂಟ್ರ್ ಇಲ್ಲ ಏನಿಲ್ಲ ಅಂತ ಅವ್ರು ಏನಾದರೂ ಪಕ್ಕದ ಮಾಡಿಕೊಂಡು ಸಾಕಾರ ವ್ಯವಸ್ಥೆ ಮಾಡ್ತಾ ಇದ್ದರೆ ಅವ್ರು ನಾವು ಬಂದು ವ್ಯವಸ್ಥೆ ಆಗುವಂಥದ್ದು. ಕೆಲವು 3 ಕಿಲೋಮೀಟ್ರಿಗಿಂತ ಜಾಸ್ತಿ ಇದ್ದರೆ ಅಥವಾ 2 ಕಿಲೋಮೀಟ್ರಿಗಿಂತ ಜಾಸ್ತಿ ನಡ್ಕೊಂಡು ಬರುವಂಥ ಪರಿಸ್ಥಿತಿ ಇದ್ದರೆ ಆವಾಗ ನಾವು ನೋಡ್ಕೊಳ್ಬೇಕು. ಇವತ್ತು ನಮಗೆ ಕಲ್ಲರ ಕೊಡೆಯಿಂದ ಮಂಡ್ಯ ಬರಬೇಕು ಎಲ್ಲ ಬಡವರೇ ಅದು 3-3.5 ಕಿಲೋಮೀಟ್ರ್ ಆಗ್ತದೆ. ಅಂಥ ಕೆಲವು ಏರಿಯಾದಲ್ಲಿ ಮಾತ್ರ ನಾವು ನೋಡುವಂಥದ್ದು. ಪಕ್ಕದಲ್ಲಿ ಏನಿಲ್ಲ ಅವರು ಮತ್ತೆ ಅವ್ರ ಫೋನಲ್ಲಿ ಟಚ್ ಇದ್ದಿರಲ್ಲ ಒಂದೊಂದು ಬ್ಯಾಚ್ ಮಾಡಿ ಟಚ್ ಇದ್ರೆ ಅವ್ರು ಯಾಕೆ ಒಂದೇ ಇರೋದು ಗೊತ್ತುಂಟು ಮೇಯ್ನ್ ಇದರಲ್ಲಿ ಒಂದು ಭಯದ ವಾತಾವರಣ ಬೇಡ. ಮಕ್ಕಳಿಗೆಲ್ಲ ಆರಾಮದಲ್ಲಿ ಬಂದು ಆರಾಮದಲ್ಲಿ ಟೆನ್ಷನ್ ಫ್ರೀ ಮಾಡಿ ಹೊರತು ಹೋಗುವಂಥ ವ್ಯವಸ್ಥೆ ಮಾಡಬೇಕು. ಈಗ ನಾವೊಂದು ಏನೊಂದು ಆಗ್ತದೆ ಅವರಲ್ಲಿ ಬಂದು ಕೂತು ತಕ್ಷಣ ಶಾಲೆಗೆ ರೋಗ ಬರ್ತದಪ್ಪ ಏನು ಅಂಥದ್ದೇನು ಬಂದು ಇಲ್ಲ ಏನಾಗೋದು ಕೂಡ ಇಲ್ಲ. ಅಲ್ಲ ಒಂದು ಫ್ರೀಯಾಗಿ ಇವತ್ತು ಅವ್ರು ಬಂದು ಆರಾಮದಲ್ಲಿ ಹೋಗುವಂಥ ವ್ಯವಸ್ಥೆ ಮಾಡುವಂಥ ವ್ಯವಸ್ಥೆ ಇವತ್ತು ಆಗಬೇಕಾಗ್ತದೆ. ಅಂಥ ಒಂದು ವಾತಾವರಣ ನಾವೆಲ್ಲ ಸೇರಿದನ್ನು ಸೃಷ್ಟಿಸಬೇಕು. ಏನು ಆಗಲಿಕ್ಕೆ ಏನು ವಿಚಾರ ಇಲ್ಲ. ನಾವು ಬಂದಾಗ ಮಾಯ ಮೀಟಿಂಗ್ ಯಾಕಂತ ಹೇಳಿದರೆ ಬಂದಾಗ ಒಂದು ಸಿಸ್ಟಮ್ಯಾಟಿಕ್ ಆಗಿರಲಿ. ಅವತ್ತು ಬೆಳಿಗ್ಗೆ ಎಲ್ಲರೂ ಬಂದಾಗ ಅಸ್ತವ್ಯಸ್ತ ಆಗೋದು ಬೇಡ. ಎಲ್ಲ ಕೂಡ ಕ್ಲೀನಾಗಿದ್ದು ಕ್ಲೀನಾಗಿ ಹೋಗುವಂಥ ವಿಚಾರ ನಾವು ಇವತ್ತು ಮಾಡುವ. ಈಗ ನಿಮ್ಮ ಪೊಲೀಸ್ ಹೇಳಿ ಸತ್ಯ ಅವತ್ತು ಬಂದು ಗಾಡಿ ನಿಲ್ಲೋದು ರಿಕ್ಷಾ ನಿಲ್ಲೋದು ಹೋಗುವವರು ಹೋಗೋದಿಲ್ಲ ಏನು ಜೋರು ಮಾಡೋದು ಇದೆಲ್ಲ ಬೇಡ. ಪಾರ್ಕಿಂಗ್ ಆಗ ಯಾಕೆ ಕೆಲವರು ಎಂಥವ್ರು ಬಂದು ಮುಗಿಯೋದಾಗ ಹೋಗೋದಿಲ್ಲ ಯಾಕೆ ಕರ್ಕೊಂಡು ಹೋಗೋದಿಲ್ಲ. ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಬೇಕಾಗ್ತದೆ. ವೆಹಿಕಲ್ ಆಗಲಿಲ್ಲ ರಸ್ತೆ ಬದಿಯಿಂದ ರಸ್ತೆ ಎಲ್ಲ ಬ್ಲಾಕ್ ಆಗ್ತದೆ. ಅದು ಮಾತಾಡಿಕೊಂಡು ಇಲ್ಲಿ ಪಾರ್ಕಿಂಗ್ ಅಥವಾ ಗ್ರೌಂಡ್ ಪಾರ್ಕಿಂಗ್ ಅದೇ ಬೇರೆ ಬೇರೆ ಅದಕ್ಕೆ ವೆಹಿಕಲ್ಗೆ ಮಾತ್ರ ಮಾಡುವಂಥದ್ದು. ಈ ಒಂದು ಸಿಸ್ಟಮ್ ನಾವು ಕೂಡ ಮಾಡ್ಬೋದು. ಅದೊಂದು ಸಮಾವೇಶ ಇದೆ ಅಲ್ಲ ಇವತ್ತು ಬಂದ ಕಾರಣ ಗೊತ್ತಾಗ್ತದೆ. ಬೇರೆ ಸಬ್ಜೆಕ್ಟ್ ಇದೆ ನಮಗೆ ಒಂದು ತಗೊಂಡು ಅದರ ಒಂದು 2-3 ವ್ಯವಸ್ಥೆ ನಮಗೆ ಮಾಡಬೇಕು. ಅಲ್ಲ ಒಂದು ಆ ಶಾಲೆಗೆ ಅಲ್ಲಲ್ಲ ಈ ಥರ್ಮಲ್ ಇದೆಲ್ಲ ಒಬ್ಬನಲ್ಲಿ ಒಂದಿದ್ದ ಲೆಜರ್ ನೋಡ್ಬೋದು. ಎಷ್ಟು ಬೇಕಾದ್ರೂ ನೋಡ್ಬೋದು. ಅಲ್ಲ ಎಷ್ಟು ಅದೇ ಎಷ್ಟು ಟೈಮ್ ಬೇಕಲ್ಲ ಟೈಮ್ ಗ್ಯಾಪ್ ಇದೆ ಇಲ್ಲ ಸರ್ ಬರಬೇಕು. ಏನು ಗೊತ್ತಿತ್ತು ಈಗ ಇಲ್ಲಿಸಿದ್ದಾರೆ ಮಿನಿಮಮ್ 3 ಬೇಕು. ಇಲ್ಲಿ ಮಿನಿಮಮ್ 3 ಬೇಕು. ಇಲ್ಲದ ಮೇಲೆ ಮಕ್ಕಳು ಖಾಲಿ ಆಗೋದಿಲ್ಲ. ಅವರು ಹಾಂ ಅದು ಈಗ ನೀವು ಒಂದು ಪಟ್ಟಿ ಮಾಡಿ ಅಲ್ಲ ಈಗ ಇಲ್ಲಿ 300 ಭಾರತದಲ್ಲಿ ಒಂದು ಸೆಂಟರ್ ಇದ್ದು 30 ಸೊ ಎಲ್ಲ ಕಡೆ 3 ಬೇಕು. ಒಂದು ಮಾತ್ರ ಆರೋಗ್ಯ ಇಲಾಖೆಯವರು ಹಾಕ್ತಾರೆ. ಇನ್ನೆರಡು ಬೋರ್ಡ್ ಕೊಡ್ತಾರೆ. ಬೋರ್ಡ್ ಅದು 2 ಆಯಿತು. ಮತ್ತೆ ನಿಮಗೆ ಶಾಲಾ ಸಮಿತಿಯಲ್ಲಿ ಪರ್ಮಿಷನ್ ಕೊಟ್ಟಿದ್ದಲ್ಲ ತಗೊಳ್ಳಿಕ್ಕೆ ಪರ್ಮಿಷನ್ ಕೊಟ್ಟಿದ್ದಲ್ಲ. ಒಂದು ಆರೋಗ್ಯ ಇಲಾಖೆಯವರು ಕೊಡ್ತಾರೆ, ಒಂದು PU ಬೋರ್ಡ್ ಅವರು ಕೊಡ್ತಾರೆ. 2 ಆಯ್ತಾ? ಇನ್ನೊಂದು ನಿಮ್ಮ HDFC ಫಂಡಿಂದ ಉಂಟಲ್ಲ ಮುಗಿತಾರೆ. ಅಲ್ಲ ಇದು ಅವ್ರ ಜೊತೆ ಕರೆಕ್ಟ್. ಇದು ನಾಳೆ ಅಲ್ಲಿ ಮಕ್ಕಳನ್ನು ಕ್ಯೂ ನಿಲ್ಲಿಸಿ 1.5 ಗಂಟೆ ನಿಲ್ಲಿಸಿ ಇದು ನೋಡಿಕೊಂಡು ತಾಳಿಗೆ ಸೆಂಚರಿಗೆ 6 ಶಾಲೆಗಳು ಆಗಿರ್ತಾರೆ. ಅದು ಈ ಶಾಲೆ ಶಾಲೆ ಬಿಡ್ತಾರೆ. ಈ ಶಾಲೆ ಬೇಕಾಗುವುದಿಲ್ಲ. ಈಗಲೇ ಪರ್ಚೇಸ್ ಮಾಡಿ ಅದನ್ನು ಹೇಳಬೇಕೆಲ್ಲರಿಗೆ. ಈಗ ನಮ್ಮ ಪಿಯೋರ್ ಏನು ಹೇಳ್ತಾರೆ ಎಲ್ಲ ಶಾಲೆಗಳು ಒಂದೊಂದು ನೆಕ್ಸ್ಟಿಗೆ ಹೇಗಾದರೂ ಬೇಕು ಈಗಲೇ ಅದನ್ನು ಪರ್ಚೇಸ್ ಮಾಡಿ ಮತ್ತು ಈ ಎಕ್ಸಾಮ್ ಟೈಮಲ್ಲಿ ಬಂದು ಸೆಂಟರ್ಗೆ ಅದನ್ನು ಸ್ವಲ್ಪ ನಿಮ್ಮ ಜನಗಳಿಗೆ ಒಂದು ಸ್ವಲ್ಪ ಹೆಲ್ಪ್ ಮಾಡಿ ಅಂತ ಅದು ನಮ್ಮ ನೋಡಿ ಅದು ಬಂದ ಆಗಿಲ್ಲ ಅದು ಅವ್ರು ತೆಕ್ಕೊಳ್ಳೋದೆಲ್ಲ ಎಕ್ಸ್ಟ್ರಾ
ಅದು ನಮ್ಮ ಬೇಸಿಕ್ ಅಂತ ಬೇಕು. ಸೊ ನೀವು 3ಗೆ ನಾವು ರೆಡಿಯಾಗಿರಬೇಕು, ಮಿನಿಮಮ್ 3ಗೆ ನಾವು ರೆಡಿಯಾಗಿರಬೇಕು. ಸೊ ಅದು ನೀವು ನೋಡ್ಕೊಳ್ಬೇಕು ಆಗೋ ಮುಂಚೆ. ಮಾತಾಡೋಣ, ಎಲ್ಲ ಆರಾಮದಲ್ಲಿ ತಗೊಂಡು ಆರಾಮದಲ್ಲಿ ಹೋಗು, ಆರಾಮದಲ್ಲಿ ಬಂದು ಪಾಸ್ ಆಗುವ ಸಂದರ್ಭ. ಮತ್ತು ಇವರು ಹೇಳಿದಾಗೆ ಇದೊಂದು ದೊಡ್ಡ ಒಂದು ಸಮಸ್ಯೆ ಇದೆ. ಇದೊಂದು ಮ್ಯಾನೇಜ್ಮೆಂಟ್ ಸಮಸ್ಯೆ ಮಾತ್ರ ಅಲ್ಲ, ಇವತ್ತು ಟೀಚರ್ನವರ ಸಮಸ್ಯೆ, ಸ್ಟಾಫ್ನವರ ಸಮಸ್ಯೆ ಅಲ್ವಾ. ಅಲ್ಲಿ ಮಕ್ಕಳದ್ದು ಫೀಸ್ ಕೊಡಬೇಡಿ ಅಂತ ಹೇಳಿದ್ದಾರೆ, ಅವ್ರು ಕಟ್ತಿಲ್ಲ. ಹೊಸದಾಗಿ ಸೇರ್ಬೇಕಾ ಬೇಡ ಅಂತ ಗೊತ್ತಿಲ್ಲ. ಇಲ್ಲಿ ನೀವೇನು ಮಾಡ್ತೀರಿ, ದುಡ್ಡಿಲ್ಲ ಅಂದರೆ ಅರ್ಧ ಮಟ್ಟ ಟೀಚರ್ನ ಕೆಲಸದಿಂದ ತೆಗಿತೀರಿ, ಮತ್ತು ಇದ್ದವರಿಗೆ ಏನು ಅರ್ಧ ಸಂಬಳ ಕೊಡ್ತೀರಿ. ಅಲ್ಲ, ಪ್ರಾಕ್ಟಿಕಲ್ ಆಗಿ ನೀವಂತಲ್ಲ, ಪ್ರಾಕ್ಟಿಕಲ್ ಪ್ರಾಬ್ಲಮ್. ಸಂಬಳ ಕಡಿಮೆ ಅಂತಂದಿದ್ರೆ ನೀವು ಹೋಗಿ ಮಾಡೋದು, ನೀವು ಕಮ್ಮಿಗೆ ಮಾಡೋರು ಇದ್ದಾರೆ. ಅದರ ನಂತರ ಕಟ್ಟೆ ಎಲ್ಲರೂ ಕೂಡ ಇವತ್ತು ಒಂದೇ ಒಂದು ಸಮಸ್ಯೆ ಇದೆ. ಇವತ್ತು ನಾನು ಕೂಡ ಇವತ್ತು ಹೇಳಿದ್ದೇನೆ. ತಾಲೂಕ್ ಪಂಚಾಯತ್ ಅಧ್ಯಕ್ಷರು ಮೊಹಮ್ಮದ್ ಮೋನು, ಸದಸ್ಯರು ಶ್ರೀಮತಿ ಸುರೇಖಾ ಚಂದ್ರಹಾಸ್, ಉಳ್ಳಾಲ ಯುಬಿಎಂಸಿ ಶಾಲಾ ಮುಖ್ಯೋಪಾಧ್ಯಾಯರು ಶ್ರೀಮತಿ ಜಯವಂತಿ ಸೋನ್ಸ್, ಹರೇಕಳ ಶ್ರೀ ರಾಮಕೃಷ್ಣ ಪ್ರೌಢಶಾಲಾ ದೈಹಿಕ ಶಿಕ್ಷಕಿಯರು ಶ್ರೀ ತ್ಯಾಗಂ ಹರೇಕಳ, ಅಕ್ಷರ ಸಂತ ಪದ್ಮಶ್ರೀ ಪುರಸ್ಕೃತ ಹರೇಕಳ ಹಾಜಬ್ಬ, ತೋಕೋಡು ಸಂತ ಸೆಬೆಸ್ಟಿಯನ್ ಪ್ರೌಢಶಾಲಾ ಮುಖ್ಯೋಪಾಧ್ಯಾಯರು ಸಿರಿಲ್ ಡಿಸೋಜಾ, ಹಳೆಕೋಟೆ ಸೈಯದ್ ಮದನಿ ಶಿಕ್ಷಣ ಸಂಸ್ಥೆದ ಮುಖ್ಯೋಪಾಧ್ಯಾಯರು ಕೆಎಂಕೆ ಮಂಜನಾಡಿ, ಕೋಣಾಜೆ ತಾಲೂಕ್ ಪಂಚಾಯತ್ ಸದಸ್ಯರು ಶ್ರೀಮತಿ ಪದ್ಮಾವತಿ ಪೂಜಾರಿ, ಮುನ್ನೂರು ತಾಲೂಕ್ ಪಂಚಾಯತ್ ಸದಸ್ಯರು ವಿಲ್ಮಾ ಆಲ್ಫ್ರೆಡ್ ಡಿಸೋಜಾ, ಹಳೆಕಲ್ಲ ಸೈಯದ್ ಮದನಿ ಶಾರದಾ ಮುಖ್ಯೋಪಾಧ್ಯಾಯರು ಪಿಡಿ ಶೆಟ್ಟಿ, ಇಂಚಿತಿ ಪ್ರಮುಖರು ಸಭೆಗೆ ಪಾಲ್ಪಡೆದು ಮಾಹಿತಿ ಕೊರಿಯರು. ಕೊಟ್ಟಿದೆ ಈಗ 5 ಸ್ಟಾರ್ ತನಕ ಇಲ್ಲ ಅಂತ. ಸೊ ಯಾರದಕ್ಕೆ ಇದು ಮಾಡಿದ್ದು ಹೋಗಬೇಡಿ. ಯಾಕೆ ಸಾಫ್ಟ್ವೇರ್ ಕೊಡುವ ಒಮ್ಮೆ ಕೊಡ್ತಾರೆ, ಮತ್ತೆ ಗೌರ್ಮೆಂಟ್ ಸ್ಟಾಫ್ನ ಕೈ ತೆಗೆದುಕೊಂಡು ಹೋಗ್ತಾರೆ, ಮತ್ತೆ ನೀವು ಕೊಟ್ಟ ದುಡ್ಡು ಕೂಡ ಲಾಸ್. ಸೊ ಅದಕ್ಕೆ ಸ್ವಲ್ಪ ಕಾಯಬೇಕು, ಗೊತ್ತಾಗ್ತದೆ. ಮತ್ತು ನಾವು ಗೌರ್ಮೆಂಟ್ ಒಂದು ಕ್ಲಾರಿಟಿ ಬೇಕು, ಪ್ರಾಬ್ಲಮ್ ಕ್ಲಾರಿಟಿ ಬೇಕು. ಕೊಡ್ಬಾರ್ದು, ಅಷ್ಟು ಅರ್ಜೆಂಟ್ ಇಲ್ಲ. ಈಗ ನೆಕ್ಸ್ಟ್ ಇಯರ್ ಇದು ಆನ್ಲೈನ್ ಈಗಲೇ ಯಾಕೆ ಸ್ಟಾರ್ಟ್ ಮಾಡ್ತಾರೆ ದೇವರಿಗೆ ಮುಂಚೆಲೇ ಆಗ ನಾವು ಶಾಲೆಗೆ ಸೇರಿದ ನಂತರ ಮತ್ತೆ ಪಾಠ ಎಲ್ಲ ಸ್ಟಾರ್ಟ್ ಆಗೋದು. ಇದು ಶಾಲೆಗೆ ಎಕ್ಸಾಮ್ ಹೋಗಿದ್ದಿಲ್ಲ, ಪಾಸ್ ಆಗಲಿಲ್ಲ, ರಿಸಲ್ಟೇ ಬರಲಿಲ್ಲ, 10th PUCದು ಅಡ್ಮಿಷನ್ಗೆ ಆನ್ಲೈನ್ ಸ್ಟಾರ್ಟ್ ಮಾಡ್ತಾರೆ. ಸೊ ಅದಕ್ಕೆಲ್ಲ ಸ್ಟಾಪ್ ಮಾಡಿಸ್ಬೇಕಂತ ನಾನು ಕರೆಕ್ಟ್ ಅಲ್ಲ, ಅದು ಕರೆಕ್ಟ್. ಎಲ್ಲ ನಿಮ್ಮ ಬಸ್ ಹೆಸರು ಶಿಕ್ಷಣ ಇಲಾಖೆದು ವಾರೀತಿ ತಯಾರಿಲು ಆತನ ಪಂಪಿನ ಬಗೆಟ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಡಾಕ್ಟರ್ ಪ್ರಶಾಂತ್ ತಿಳಿಪಾಯರು. ಸಾಕಷ್ಟು ಕಾಳಜಿಯಿಂದ ಇಂಥ ಒಂದು ಸಭೆಯನ್ನು ಏರ್ಪಡಿಸಿದ್ದೇನೆ. ನೀವು ಹೇಳುವಂಥ ವಿಷಯಗಳ ಮಧ್ಯದಲ್ಲಿ ನಾನು ಆದಂತಹ ತಯಾರಿಯ ಬಗ್ಗೆ ಹೆಚ್ಚು ಮಾಹಿತಿ ಕೊಟ್ಟಿರಲಿಲ್ಲ, ನಾನು ಹೇಳಿರಲಿಲ್ಲ. ಸಾಕಷ್ಟು ತಯಾರಿಯನ್ನು ನಾವು ಇಲಾಖೆಯ ಬಗ್ಗೆ ನಡೆಸಿಕೊಂಡಿದ್ದೀವಿ. ಈಗಾಗಲೇ ಪ್ರತಿ ಶಾಲೆಯ ಪ್ರತಿ ಮಗುವನ್ನು ಸಂಪರ್ಕಿಸಿ ನಿಮ್ಗೆ ಏನು ಸಮಸ್ಯೆ ಉಂಟು ಬರಲಿಕ್ಕೆ ಪರೀಕ್ಷಾ ಕೇಂದ್ರಕ್ಕೆ ಅನ್ನುವಂಥ ಮಾಹಿತಿಯನ್ನು ನಾವು ಇಟ್ಕೊಂಡಿದ್ದೇವೆ. ಈ ನಿಟ್ಟಿನಲ್ಲಿ ನಾನು ಮತ್ತೊಮ್ಮೆ ಹೇಳಬೇಕು, ಪ್ರತಿ ಮಗುವನ್ನು ಸಂಪರ್ಕಿಸಿ ನೀನು ಯಾವ ರೀತಿಯಲ್ಲಿ ಪರೀಕ್ಷಾ ಕೇಂದ್ರಕ್ಕೆ ಬರ್ತಿ, ನಡಿಗೆ ಮೂಲಕ ಬರ್ತೀಯ, ಮನೆಯವರು ಬಿಡ್ತಾರ, ಸಾರಿಗೆ ವ್ಯವಸ್ಥೆ ಉಂಟಾ, ಇಲ್ಲದಿದ್ದರೆ ನಿಮಗೆ ಸಮಸ್ಯೆಗೆ ತಿಳಿಸುವಂಥ ರೀತಿಯಲ್ಲಿ ವೈಯಕ್ತಿಕ ಕಾಳಜಿಯನ್ನು ವಹಿಸಿ ಈಗಾಗಲೇ ಒಂದು ಯೋಜನೆ ನಾವು ರೂಪಿಸಿಕೊಂಡಿದ್ದೇವೆ. ಹಾಗೆ ರೂಪಿಸಿದಂಥ ಮಕ್ಕಳಿಗೆ ಎಲ್ಲಿಂದ ಯಾವ ಪಾಯಿಂಟ್ನ ಮಕ್ಕಳನ್ನು ಪಿಕಪ್ ಮಾಡಿ ಸೆಂಟರ್ಗೆ ತಲುಪಿಸಿದೆ ಅನ್ನೋದಕ್ಕೆ ಕ್ಲಿಯರ್ ಕಟ್ ಆದಂಥ ಯೋಜನೆ ನಾವು ಈಗಾಗಲೇ ಮಾಡಿದ್ದೇವೆ. ಸಾಕಷ್ಟು ತಯಾರಿ, ಇಷ್ಟು ವರ್ಷದ ಇಷ್ಟು ತಯಾರಿ ಒಂದು ವರ್ಷವೂ ನಾವು ನಡೆಸಲಿಕ್ಕಿಲ್ಲ. ಎಲ್ಲ ಅನುದಾನದಿಂದ ಶಾಲೆಯವರ ಸಹಕಾರವನ್ನು ಕೇಳಿದ್ದಾರೆ. ತುಂಬ ಸಂತೋಷದ ಪ್ರತಿಯೊಂದು ಶಾಲೆಯವರು ಏನೇ ಸಹಾಯ ಕೇಳಿದ್ರು ನಮ್ಮಿಂದ ನಾವು ತಯಾರಿದ್ದೇವೆ ಸಿದ್ಧರಾಗಿದ್ದಾರೆ. ಹಾಗಿರುವಾಗ ಕನಿಷ್ಠ ಒಂದು 15-20 ಮೀಟಿಂಗ್ ಈಗಾಗಲೇ ಆಗಿದೆ. ಸಾಕಷ್ಟು ವಿಷಯಗಳನ್ನು ನಾವು ಯಾವ ರೀತಿಯಲ್ಲಿ ಆಲೋಚನೆ ಮಾಡಬೇಕು, ಪ್ರತಿಯೊಂದು ರೀತಿಯಲ್ಲೂ ನಾವು ಆಲೋಚನೆ ಮಾಡಿ ಈ ಪರೀಕ್ಷೆಗೆ ಸಿದ್ಧತೆಯನ್ನು ನಡೆಸಿಕೊಳ್ತಾ ಇದ್ದೇವೆ. ನಾವು ಒಂದು ಉದಾಹರಣೆಯನ್ನ ಮನೆ ಶಿಕ್ಷಕ ಮಂತ್ರಿಗಳಿಗೆ ಕೊಟ್ಟಂತ ಉದಾಹರಣೆ ನಾನು ಇಚ್ಛಿಸ್ತೇನೆ. ನಾನು ಕೇರಳದಲ್ಲಿ PUC ಪರೀಕ್ಷೆಗೆ ಒಂದು ಮಗುವಿಗೆ ಹೋಗಲಿಕ್ಕೆ ಸಾಧ್ಯತೆ ಇಲ್ಲ, ನಮಗೆ ಬಸ್ಸಿನ ವ್ಯವಸ್ಥೆ ಇಲ್ಲ ಅಂತ ಆಗುವಾಗ ಅಲ್ಲಿಯ ಜಿಲ್ಲಾಡಳಿತ ಏನ್ ಮಾಡಿದೆ ಅಂತ ಹೇಳಿದ್ರೆ, ಒಂದು ಮಗುವಿಗೋಸ್ಕರ ಒಂದು 40 ಸೀಟ್ ಇರುವಂತಹ ಬೋಟನ್ನ ಆ ಮಗುವಿಗೆ ಕಳಿಸಿ ಸುಮಾರು 7 ಕಿಲೋಮೀಟರ್ ದೂರವನ್ನು ಕಳಿಸಿ ಆ ಒಂದು ಮಗುವನ್ನು ಕರ್ಕೊಂಡು ಬಂದು ಪರೀಕ್ಷೆಗೆ ಬರೆಸಿ ಮತ್ತೆ ವಾಪಸ್ ಅವರ ಮನೆಗೆ ಬಿಟ್ಟಿದಂತೆ. ಆ ಮಗು ಹುಡುಗಿ ಅವಳೆ ನನ್ನ ಜೀವನದಲ್ಲಿ ಅವಿಸ್ಮರಣೀಯವಾದ ದಿನಾಂಕದಿಂದ ಇದು ಮಾತ್ರ ಇಂಥ ಒಂದು ವ್ಯವಸ್ಥೆ ಮಾಡಿದಂತ ಅದನ್ನು ನಾವೆಲ್ಲರೂ ಪ್ರೇರಣೆಯಾಗಿ ಇಟ್ಕೊಂಡಿದ್ದೇವೆ. ಆ ನಿಟ್ಟಿನಲ್ಲಿ ಪ್ರತಿಯೊಂದು ಮಗುವನ್ನು ಸಂಪರ್ಕಿಸಿ ಪ್ರತಿಯೊಂದು ಮಗುವನ್ನು ಪರೀಕ್ಷೆಗೆ ಬರಬೇಕು, ಅವರು ಯಾವುದೇ ತೊಂದರೆ ಪರೀಕ್ಷೆ ಕೇಂದ್ರದಲ್ಲಿ ಬರೀಬೇಕು ಅಂತ ಅವರ ಮನೆಗೆ ಬಿಡುವಂಥ ವ್ಯವಸ್ಥೆ ಮಾಡಲಿಕ್ಕೆ ನಾವೆಲ್ಲರೂ ಪ್ರಯತ್ನ ಮಾಡ್ತಾ ಇದ್ದೇವೆ. ನಮಗೆಲ್ಲರಿಗೂ ಶಿಕ್ಷಕರಿಗೆ ಇಲಾಖೆಗೆ ಆ ಬದ್ಧತೆಯನ್ನು ಪ್ರದರ್ಶಿಸುವಂಥ ಒಂದು ಅವಕಾಶ ನಾನು ಖಂಡಿತವಾಗಿ ತಿಳ್ಕೊಳ್ತೇನೆ. ಅದರ ಜೊತೆಗೆ ತುಂಬ ಸಂತೋಷ ಪಟ್ಟಂಥ ವಿಷಯ ISDMC ಅವರು PD ಅವರು ಕೊಟ್ಟ ಸಹಕಾರ. ನಾವು ಪ್ರತಿಯೊಂದು ಶಾಲೆಯನ್ನು ಸಂಪರ್ಕಿಸಿ ಏನು ವ್ಯವಸ್ಥೆ ಆಗಿದೆ ಅಂತ ಕೇಳುವಾಗ ಇಲಾಖೆಯನ್ನು ನಮಗೆ ಬೇಕಿದ್ರೆ ನಾವು ಕೇಳ್ತೇವೆ. ಮೊದಲ ಹಂತದಲ್ಲಿ ನಮ್ಮ SDMC ನಮ್ಮ PD ಅವರು ಬೇಕಾದಂಥ ಎಲ್ಲ ಸಹಾಯವನ್ನು ಮಾಡಲಿಕ್ಕೆ ತಯಾರಿದ್ದಾರೆ. ಆದ್ದರಿಂದ
ನಾನು ಒಂದು ಅನೌಪಚಾರಿಕ ಒಂದು ಮಾತು ಹೇಳಬೇಕು ಅಂತಿದ್ರೆ, ನಾನು ಕೆಳಗಡೆ ಇರುವಾಗ ನಮ್ಮ ತಾಲೂಕು ಪಂಚಾಯತ್ ಅಧ್ಯಕ್ಷ ಹತ್ರ ಮಾತಾಡ್ತಾ ಇದ್ದೆ. ಕೇರಳದ ಸಮಸ್ಯೆ ಮಾತಾಡ್ತಿರುವಾಗ ನಾನು ಹೇಳಿದೆ, ಮಂಜೇಶ್ವರದವರೆಗೆ ಬಸ್ ಬರ್ತದಂತೆ, ಪ್ರತಿದಿನ ಪೇರೆಂಟ್ಸ್ ಮತ್ತು ಮಂಜೇಶ್ವರದವರೆಗೆ ಬಿಟ್ಟು ಅಲ್ಲಿಂದ ತಪ್ಪಾಡಿ ರಿಕ್ಷಾದಲ್ಲಿ ಬಿಟ್ಟು ಬರುವಂಥದ್ದು ಕಷ್ಟ ಆಗ್ತದೆ, ಏನಾದರೂ ಸ್ವಲ್ಪ ಸೊಲ್ಯೂಷನ್ ಅಂತ ಕೇಳುವಾಗ ನನಗೆ ಡಿ ಸಿ ಅನ್ನು ಬರ್ತಾರೆ, ತಕ್ಷಣ ಹೇಳ್ತಾರೆ ನನಗೆ ಡಿ ಸಿ ಅನ್ನು ಬರ್ತಾರೆ, ನಾನೇ ಮಾತಾಡ್ತಾರೆ, ಸಂಗ್ರಹ ಮಾಡಿ ಫುಡ್ ಬ್ಯಾಗ್ಸ್ ಅಂತ ಕೇಳಿದ್ರು ನನ್ನ ಹತ್ರ. ಆ ರೀತಿಯಲ್ಲಿ ಸ್ಪಂದಿಸುವಂತಹ ಜನಪ್ರತಿನಿಧಿಗಳು ನಮ್ಮ ಜೊತೆಗಿದ್ದಾರೆ, ಪೋಷಕರಿದ್ದಾರೆ, ಎಸ್ಡಿಎಂಸಿ ಅವರಿದ್ದಾರೆ, PTA ಇದ್ದಾರೆ. ಎಲ್ಲರಿರುವಾಗ ಖಂಡಿತವಾಗಿ ಈ ಪರೀಕ್ಷೆ ನಾವು ಈ ಸವಾಲನ್ನು ಖಂಡಿತ ಹೇಳುವುದಿಲ್ಲ, ಏನೋ ಒಂದು ಚಾಲೆಂಜಿಂಗ್ ಆಗಿ ತಗೊಂಡಿದ್ದೇವೆ ನಾವು ಅಷ್ಟೇ. ಇದನ್ನು ಯಶಸ್ವಿಯಾಗಿ ನಡೆಸಿಕೊಡ್ತೇವೆ. ಪ್ರತಿಯೊಂದು ಮಗು ಈ ಒಂದು ಅನುಭವವನ್ನು ಸಂತೋಷದಿಂದ ಭಾಗವಹಿಸುವ ಹಾಗೆ ಪರೀಕ್ಷೆಯಲ್ಲಿ ಭಾಗವಹಿಸುವ ಕ್ರಮ ಕೈಗೊಳ್ತೇವೆ ಅಂತ ಹೇಳ್ತಾ, ಮತ್ತು 16 ವರ್ಷ ಆದರೆ ಅದರ ನಂತರ ಇಲ್ಲಿವರೆಗೆ ಮತ್ತೆ ವರ್ಷ ಪ್ರಪೋಸಲ್ ಕೊಡ್ಲಿಕ್ಕಿಲ್ಲ ಅನ್ನುವಂಥದ್ದು. ಅದು ಅಧಿಕೃತವಾಗಿ ಅದರ ಬಗ್ಗೆ ಕ್ಲಾರಿಫಿಕೇಶನ್ ಕಮಿಷನರ್ ಆಫೀಸ್ಗೆ ಬರ್ತಿದೆ, ಅದನ್ನು ಡಿಸ್ಟ್ರಿಕ್ಟ್ ಹಂತದಲ್ಲಿ ಬರ್ತಿದೆ. ಈಗ ಕೊಡುವಾಗ ಮಾತ್ರ 16 ವರ್ಷ ಆದವರಿಗೆ ಪ್ರತಿ ವರ್ಷಕ್ಕೆ ಕೊಡ್ತಾ ಇಲ್ಲ, ವರ್ಷ 3 ವರ್ಷ 4 ವರ್ಷಕ್ಕೆ ನೀವು ಕೊಡ್ತಾ ಉಂಟು ಅವಕಾಶ ಕೊಡ್ತಾ ಉಂಟು. ಹೌದು ಅದೇ ಸರ್, ಎಲ್ಲಿಯಾದರೂ ಒಂದು ನಾವು ಪ್ರಿಕಾಷನ್ ಮೆಷರ್ ಅಂತ ಮಾಡಿದ್ದೇವೆ ಹೇಳಿದರೆ, ಕಂಟೈನ್ಮೆಂಟ್ ಝೋನ್ ಏನಾದರೂ ಆದರೆ, ಯಾವುದಾದ್ರು ಪರೀಕ್ಷಾ ಕೇಂದ್ರ ಇರುವಂತಹ ಸ್ಥಳ ಕಂಟೈನ್ಮೆಂಟ್ ಝೋನ್ ಆದರೆ ಅದಕ್ಕೆ ಪ್ರಿಕಾಷನ್ 2 ಸೆಕೆಂಡ್ ಅನ್ನು ಈ ಸೈಡಲ್ಲಿ ಹೆಚ್ಚುವರೆಗೆ ಇಟ್ಬಿಟ್ಟಿದ್ದೇವೆ ನಾವು. ಇಲ್ಲ ಹೌದು, ಅದು 2 ಸೆಕೆಂಡ್ ಮತ್ತು ಇರಾ ಶಾಲೆಗಳನ್ನು ಆಲ್ಟರ್ನೇಟಿವ್ ಇಟ್ಕೊಂಡಿದ್ದೇವೆ ನಾವು. ಅಂತ ಏರಿಯಾಕ್ಕೆ ಬರ್ಲಿಕ್ಕಿಲ್ಲ. ಈಗ ಇಲ್ಲಿ ಆದರೆ ಮಾತ್ರ ಕಂಟೈನ್ಮೆಂಟ್ ಆಗ್ತದೆ. ಹೌದು, ಹೊರಗೆ ಮನೆ ಮಾತ್ರ ಕಂಟೈನ್ಮೆಂಟ್ ಅಷ್ಟೇ ಅದು ಇಲ್ಲ. ಇಷ್ಟು ಹೊತ್ತು ನನಗೆ ಮತ್ತೊಮ್ಮೆ ಈಗ ಹೇಳಿದೆ, ನಾನು ಸಾಕಷ್ಟು ಕಾಳಜಿ ಇಟ್ಟುಕೊಂಡು 2 ಸಲ ಕಾರಣಾಂತರದಿಂದ ಮುಂದೂಡಬೇಕಾಯಿತು. ಆದರೂ ಸಮೇತ ಒಂದು ಸಭೆ ಆಗಬೇಕು, ಎಲ್ಲರ ಕರ್ತವ್ಯ ಚರ್ಚೆ ಆಗಬೇಕು. ನಮ್ಮೆಲ್ಲರ ಸಾಮಾಜಿಕ ಜವಾಬ್ದಾರಿಯನ್ನು ಮತ್ತೊಮ್ಮೆ ನೆನಪಿಸುವಂತಹ ಈ ಅವಕಾಶ. ಈಗಾಗಲೇ ಹೇಳಿದಾಗೆ ನಾವು ಶಾಲೆಯನ್ನು ಯಾವಾಗ ಸ್ಟಾರ್ಟ್ ಮಾಡ್ತೇವೆ ಅನ್ನೋದು ಮುಖ್ಯ ಆಗುವುದಿಲ್ಲ, ಅದನ್ನು ಹೇಗೆ ಸ್ಟಾರ್ಟ್ ಮಾಡ್ತೇವೆ ಅನ್ನೋದು ಅತಿ ಮುಖ್ಯವಾದಂಥ ಪ್ರಶ್ನೆ. ನಾನು ಅದನ್ನು ಮತ್ತೊಮ್ಮೆ ಹೇಳ್ತೇನೆ, ಈಗ 2 ದಿನಗಳಿಂದ ನಾವೆಲ್ಲರೂ ಪೋಷಕರ ಸಭೆ ಮಾಡ್ತಾ ಇದ್ದೇವೆ. ಎಲ್ಲ ಪೋಷಕರಿಗೆ ಬರುವಂತಹ ಒಂದು ಸಲಹೆ ಈ ವರ್ಷದ ಮಟ್ಟಿಗೆ ಶಾಲೆ ಬೇಡ ಅನ್ನೋ ಸಲಹೆ. ಆದರೆ ಆ ಯಾವಾಗ ಅನ್ನುವಂಥ ಪ್ರಶ್ನೆಗಿಂತ ಹೆಚ್ಚಾಗಿ ಹಾಗೆ ಎಲ್ಲರೂ ಆಲೋಚನೆ ಮಾಡಿಕೊಂಡು ಅದೇ ಪ್ರಶ್ನೆ ಇರುವಂಥದ್ದು ಸರ್, ಅದೇ ಪ್ರಶ್ನೆ ಯಾವಾಗ ಅನ್ನುವಂಥ ಪ್ರಶ್ನೆಯಲ್ಲ, ಹೇಗೆ ಅನ್ನುವಂಥ ಪ್ರಶ್ನೆ ಹೆಚ್ಚು ಮಹತ್ವ ಇರುವಂಥದ್ದು. ನಾವು ಹೇಗೆ ಅದಕ್ಕೆ ತಯಾರಾಗ್ತೇವೆ, ಶಾಲೆಯಲ್ಲಿ ಏನು ತಯಾರು ಮಾಡಿಕೊಳ್ತೇವೆ, ಪೇರೆಂಟ್ಸ್ ಅನ್ನು ಹೇಗೆ ಎಜುಕೇಟ್ ಮಾಡ್ತೇವೆ ಅನ್ನೋದು ದೊಡ್ಡ ಪ್ರಶ್ನೆ. ಅದಕ್ಕೆ ನಾವೆಲ್ಲರೂ ತಯಾರಾಗಬೇಕು. ಆ ನಿಟ್ಟಿನಲ್ಲಿ ಈ ಸಭೆ ಅತ್ಯಂತ ಸೂಕ್ತ ಅಂತ ನಾನು ಭಾವಿಸ್ತೇನೆ. ಕೊಟ್ಟಂಥ ಸಲಹೆಗಳನ್ನು ಖಂಡಿತ ಅನುಸರಿಸುವ, ಪರೀಕ್ಷೆಯನ್ನು ಯಶಸ್ವಿಯಾಗಿ ನಡೆಸುವ ಮಾನ್ಯ ವಿಧಾನಸಭಾ ಸದಸ್ಯರಾದ ಶ್ರೀ ಅವರಿಗೆ ಎಲ್ಲರ ಪರವಾಗಿ ನಾನು ಆರ್ಥಿಕವಾದಂತಹ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ಈಗಾಗಲೇ ಅತ್ಯಂತ ಕಾಳಜಿ ಇರುವಂತಹ ಒಬ್ಬ ಜನಪ್ರತಿನಿಧಿ ಜೊತೆಗಿರುವಂಥದ್ದು. ಅದೇ ರೀತಿಯಲ್ಲಿ ಮೊಹಮ್ಮದ್ ಮಹಮೂದ್ ಅವರು ಶಿಕ್ಷಣ ಇಲಾಖೆಯ ಬಗ್ಗೆ, ಶಾಲೆಗಳ ಬಗ್ಗೆ ಅತ್ಯಂತ ಹತ್ತಿರದಿಂದ ಕೊಂಡು ಪ್ರತಿಯೊಂದು ಸಮಸ್ಯೆಯ ಬಗ್ಗೆ ಸಂವೇದನಾಶೀಲರಾಗಿರುವಂಥವರು, ಅವರಿಗೂ ನಾನೆಲ್ಲರ ಪರವಾಗಿ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ತಾಲೂಕು ಪಂಚಾಯತ್ ಸದಸ್ಯರಾಗಿರುವಂಥವರು ಎಲ್ಲರನ್ನ ಕರೆ ಮಾಡಿ ಆಹ್ವಾನಿಸಿದಂಥ, ಮುಂದೆ ಸಂಜೆ ಕರೆ ಮಾಡಿ ಆಹ್ವಾನಿಸಿದಂಥ, ಅದು ಅವರ ಬದ್ಧತೆಯನ್ನು ಕಾಳಜಿಯನ್ನು ತೋರಿಸಿದರು. ಸಮಯಕ್ಕೆ ಸರಿಯಾಗಿ ಬಂದು ನಮ್ಮೆಲ್ಲರ ಜೊತೆಗಿದ್ದು ಆ ಮೋರಲ್ ಸಪೋರ್ಟ್ ಅನ್ನೋದು ತುಂಬ ವ್ಯಾಲ್ಯೂಬಲ್ ಆದಂಥದ್ದು. ಅವರಿಗೂ ನಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ವೇದಿಕೆಯಿರುವಂತಹ ನಮ್ಮೆಲ್ಲರ ಪ್ರತಿನಿಧಿಗಳಾಗಿದ್ದಂತಹ ಮಂಜನಾಡಿ ಸರ್, PD ಶೆಟ್ಟಿ, ಜಯವಂತ ಸರ್, ತ್ಯಾಗನ್ ಸರ್, ಎಲ್ಲರಿಗೂ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ವಿಶೇಷವಾಗಿ ಪದ್ಮಶ್ರೀ ಪ್ರಸಿದ್ಧ ಆಜಪ್ಪರವರು, ಅವರ ಉಪಸ್ಥಿತಿ ಒಂದು ರೀತಿಯಲ್ಲಿ ನಮಗೆಲ್ಲರಿಗೂ ಆಶೀರ್ವಾದ, ಪ್ರೇರಣೆ. ಆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ಕೊಡುಗೆ ಒಂದು ನಿಮಿಷ ಆಲೋಚನೆ ಮಾಡಿದ್ರೆ ಸಾಕು, ಅದೆಲ್ಲರಿಗೂ ನಮಗೆ ಆಶೀರ್ವಾದ, ನಮಗೆಲ್ಲರಿಗೂ ಪ್ರೇರಣೆ. ಅದು ಅಲ್ಲಿಂದಲೇ ಕರ್ಕೊಂಡು ಬಂದದ್ದಾಗಿರ್ಬೋದು, ನನ್ನದು ಒಂದು ಉಪಸ್ಥಿತಿ ಉಂಟು ಇಲ್ಲಿ, ಇದಕ್ಕೆ ಸಪೋರ್ಟ್ ಉಂಟು ಅನ್ನೋದನ್ನು ತೋರಿಸಿಕೊಟ್ಟದ್ದಾಗಿರ್ಬೋದು. ಎಲ್ಲರ ಪರವಾಗಿ ಅವರಿಗೂ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ವಿಶೇಷವಾಗಿ ಧನ್ಯವಾದ ವ್ಯವಸ್ಥೆ ಮಾಡಿಕೊಟ್ಟಂತ ಶಾಲೆ ಮುಖ್ಯ ಶಿಕ್ಷಕರಾದಂಥ ಸಿರಿಲ್ ಸರ್, ಹಾಗೆ ಶಿಕ್ಷಕರಿಂದ ಬರುವಾಗಲೇ ನಾವು ನೋಡಿದ್ದೇವೆ ಎಷ್ಟು ಉತ್ಸುಕತೆಯಿಂದ, ಎಷ್ಟು ಜವಾಬ್ದಾರಿಯಿಂದ ನಮ್ಮನ್ನು ಬರಮಾಡಿಕೊಂಡು ಅತ್ಯಂತ ಪ್ರೀತಿಯಿಂದ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಟ್ಟಂಥ ಸಿರಿಲ್ ಸರ್ ಮತ್ತು ಅವರ ಶಿಕ್ಷಕರಿಂದ ಎಲ್ಲರ ಪರವಾಗಿ ಧನ್ಯವಾದ ಹೇಳ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಶಿಕ್ಷಣ ಇಲಾಖೆ ಖಂಡಿತ ಬೆದರುವಾಗಿರುವಂಥ SGMC ಅಧ್ಯಕ್ಷರು ಹಾಗೂ PTA ಪ್ರೆಸಿಡೆಂಟ್ ಅವರು ವಿಶೇಷವಾದಂತಹ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ನಿಮ್ಮ ಸಹಕಾರ ಸದಾ ನಮ್ಮ ಜೊತೆಗೆ ನಿರಾಶ್ರಿತ ಬಂದಂಥ ಎಲ್ಲ ಮುಖ್ಯ ಶಿಕ್ಷಕರಿಗೆ ధన్యవాదాలు ಹೇಳ್ತಾ ఇప్పటి పాతేన శ్రీ UT ఖాదర్ విద్యార్థులు ఆరామడు పోಡಿಗೆ ಇಜ್ಜಾಂದೆ ಪರೀಕ್ಷೆ ಬರೆಪ್ನ ವಾತಾವರಣ ಸೃಷ್ಟಿಸಾವನನಿಟ್ಟಿಡು ಶಿಕ್ಷಣ ಇಲಾಖೆ, ಆರೋಗ್ಯ ಇಲಾಖೆ ಬೊಕ್ಕ ಬಾಕಿದ ಇಲಾಖೆದೊಟ್ಟಿಗೆ ಚರ್ಚೆ ಮಲ್ತೊಂದು ಮಾರ್ಗದರ್ಶನ ಕೊಡ್ತಾ ಈ ನಿಟ್ಟಿಡು ಇನಿ 3 ಸಭೆ ನಡಪಾದ ಪಂಡದು ತೆರಿಪಾಯರು. ಈಗಾಗಲೇ SLC ಪರೀಕ್ಷೆ ಪ್ರಾರಂಭ
ಎಲೆಕ್ಷನ್ ನಡೆಸಲಿಕ್ಕೆ ಸರ್ಕಾರ ತೀರ್ಮಾನ ಮಾಡಿದೆ. 25 ತಾರೀಕಿನಿಂದ ಜುಲೈ 4ರ ತನಕ ಈ ಒಂದು ಎಕ್ಸಾಮಿನೇಷನ್ ನಡೀತದೆ. ಈ ಸಂದರ್ಭದಲ್ಲಿ ಎಲ್ಲ ವಿದ್ಯಾರ್ಥಿಗಳು ಭಾಳಷ್ಟು ಆರಾಮದಲ್ಲಿ ಭಯಮುಕ್ತವಾಗಿ ನೆಮ್ಮದಿಯಿಂದ ಸುರಕ್ಷತೆಯಿಂದ ಆರೋಗ್ಯವಂತರಾಗಿ ತಮ್ಮ ಎಕ್ಸಾಮನ್ನು ಅತ್ಯುತ್ತಮ ಬರೆದು ಪಾಸಾಗುವಂಥ ವಾತಾವರಣ ನಮ್ಮ ಈಗಾಗಲೇ ಶಿಕ್ಷಣ ಇಲಾಖೆ, ಆರೋಗ್ಯ ಇಲಾಖೆ, ವಿವಿಧ ಇಲಾಖೆ ಚರ್ಚೆ ಮಾಡಿಕೊಂಡು ಆ ಒಂದು ಗೈಡ್ಲೈನ್ಸ್ ಕೊಟ್ಟಿದೆ. ಈ ಸಂಬಂಧಪಟ್ಟಂತೆ ಮಂಗಳೂರು ತಾಲೂಕು ವ್ಯಾಪ್ತಿಯ ನಮ್ಮ ಕ್ಷೇತ್ರದ ಎಲ್ಲ ನಮ್ಮ ಶಿಕ್ಷಣ ಇಲಾಖೆ ಅಧಿಕಾರಿಗಳು, ನಮ್ಮ ಜನಪ್ರತಿನಿಧಿಗಳು, ಸಂಘ ಅಧ್ಯಕ್ಷ ಪದ ಸೇರಿಸಿಕೊಂಡು ಮುಖ್ಯ ಶಿಕ್ಷಕರು, ಭಾಗವಹಿಸುವ ಸಮಿತಿ ಅಧ್ಯಕ್ಷರು ಸೇರಿಸಿಕೊಂಡು ಯಾವ ರೀತಿಯ ಒಂದು ಸಿಸ್ಟಮ್ ಇವತ್ತು ತರ್ತೇವೆ, ಅದಕ್ಕೆ ಏನು ಯಾರು ಹೇಗೆ ಅದಕ್ಕೆ ಸಹಕಾರವನ್ನು ಕೊಡಬೇಕು ಮತ್ತು ಯಾವ ರೀತಿ ಭವಿಷ್ಯದ ದಿನಗಳಲ್ಲಿ ಶಿಕ್ಷಣ ಹೇಗೆ ತಗೊಂಡು ಹೋಗ್ಬೋದು ಅಂತ ಹೇಳಿ ಯಾವುದೊಂದು ಗೊಂದಲ ಇಲ್ಲದೆ ಎಲ್ಲರೂ ಒಂದೇ ಮನಸ್ಸಿನಿಂದ ವಿದ್ಯ ಸ್ಪಷ್ಟತೆ ಮುಖಾಂತರ ಒಂದು ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ನಮ್ಮ ಮೀಟಿಂಗನ್ನು ಮಾಡಿ ಅಚ್ಚುಕಟ್ಟಾಗಿ ಸುಧಾರಣೆ ನಡೆದಿದೆ. ಎಲ್ಲರೂ ಕೂಡ ಇದಕ್ಕೆ ಬಂದು ಸಹಕಾರ ಕೊಟ್ಟಿದ್ದಾರೆ. ಎಲ್ಲರ ಪರವಾಗಿ ನಾವಿತ್ತು ಶುಭಾಶಯ ಸಲ್ಲಿಸಿ ಎಲ್ಲ 10ನೇ ಕ್ಲಾಸ್ ವಿದ್ಯಾರ್ಥಿಗಳಿಷ್ಟೇ ಯಾವುದೇ ಗೊಂದಲ ಬೇಡ. ಎಲ್ಲ ಶಾಲೆಯಲ್ಲೂ ಕೂಡ ಅತ್ಯಂತ ಸುರಕ್ಷಿತವಾದ ಶಾಲೆ ಇದೆ. ಸೊ ಎಲ್ಲ ಮುಂಜಾಗ್ರತೆ ಕ್ರಮ ವಹಿಸ್ಕೊಂಡು ನೀವು ಯಾವುದನ್ನು ಟೆನ್ಷನ್ ಮಾಡಿ ಬರೀ ನಿಮ್ಮ ಶಿಕ್ಷಣದ ಪಾಠವನ್ನು ಓದುವ ಬಗ್ಗೆ ಮಾತ್ರ ಟೆನ್ಷನ್ ಮಾಡಿ ಅದರ ಬಗ್ಗೆ ಚೆನ್ನಾಗಿ ಕಲೀರಿ, ಕಣ್ಣು ಮುಚ್ಚಿ ಬರೆಯಿರಿ ಮತ್ತು ಮನೆಗೆ ಹೋಗಿ ಆರಾಮದಲ್ಲಿ ಇರಿ. ಯಾವುದೊಂದು ಕೊರೋನಾ ವೈರಸ್ ಬಗ್ಗೆ ಆಲೋಚನೆ ಬೇಡ. ಎಕ್ಸಾಮ್ ಮುಗಿಯೋ ತನಕ ಅದು ಮರೆತು ಬಿಡಿ, ವೈರಸ್ ಎಲ್ಲಿದೆ ಅಂತ ಗೊತ್ತಾಗಬಾರ್ದು. ಬರೀ ನಿಮ್ಮ ಪಾಠ ಮತ್ತು ನೀವು ಎಕ್ಸಾಮ್ ಬರೆಯೋದು ಎರಡೇ ಕೇಂದ್ರಗಳ ಕೆಲಸ ಮಾಡಬೇಕು ಹೇಳಲಿಕ್ಕೆ ಬಯಸ್ತೀನಿ. ಕೊಣಾಜೆ ವಿಶ್ವಮಂಗಳ ಶಾಲೆದ ಮುಖ್ಯೋಪಾಧ್ಯಾಯರು ಶ್ರೀಮತಿ ಜ್ಯೋತಿ ಲೋಕೇಶ್ ಸಭೆ ನಿಂತ್ಕೊಂಡಿರು.